ಮಳೆಗಾಲದ ಹಿನ್ನೆಲೆಯಲ್ಲಿ ಯಾಂತ್ರೀಕೃತ ಮೀನುಗಾರಿಕೆ ಸ್ಥಗಿತಗೊಂಡಿದ್ದು ನಾಡದೋಣಿ ಮೀನುಗಾರಿಕೆ ಚುರುಕಾಗಿದೆ. ಆರಂಭದ ಒಂದು ವಾರ ಕಡಲಿನ ಅಬ್ಬರದಿಂದಾಗಿ ಮೀನುಗಾರಿಕೆ ಅಸಾಧ್ಯವಾಗಿದ್ದರೂ ಇದೀಗ 1000ಕ್ಕೂ ಅಧಿಕ ನಾಡದೋಣಿಗಳು ಮೀನುಗಾರಿಕೆಯಲ್ಲಿ ತೊಡಗಿವೆ. ಚಂಡಮಾರುತ ಲಾಕ್ಡೌನ್ ಹೊಡೆತಕ್ಕೆ ಸಿಲುಕಿದ ಈ ಬಾರಿಯ ಮೀನುಗಾರಿಕಾ ಋತು ಮೀನುಗಾರರ ನಿರೀಕ್ಷೆಯನ್ನ ಹುಸಿ ಮಾಡಿತ್ತು. ಇದೀಗ ಮಳೆಗಾಲದ ಅವಧಿಯಲ್ಲಿ ನಾಡದೋಣಿ ಮೀನುಗಾರಿಕೆ ಚಟುವಟಿಕೆ ಚುರುಕಾಗಿದೆ. ಮುಂಗಾರು ಆರಂಭಗೊಂಡಿದೆ. ಒಂದೊಮ್ಮೆ ಗಾಳಿ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರು ಕಡಲಿಗಿಳಿಯಲು ನಿರ್ಧರಿಸುತ್ತಾರೆ. ಯಾಂತ್ರೀಕೃತ ಮೀನುಗಾರಿಕೆಯ ಅವಧಿ ಮುಗಿಯುತ್ತಿದ್ದಂತೆ ಕರಾವಳಿ ಭಾಗದಲ್ಲಿ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರಿಕೆ ಪದ್ಧತಿ ಆರಂಭಗೊಳ್ಳುತ್ತದೆ. ಈಗಾಗಲೇ ಮೀನುಗಾರಿಕೆಗೆ ಬಳಸುವ ಬಲೆಯನ್ನ ಜೋಡಿಸುವ ಕಾಯಕ ದಾರವನ್ನ ಮುಗಿಸಿ ಬಲೆಗಳನ್ನ ದೋಣಿಗೆ ತುಂಬಿಸಿ ಕಡಲಿಗಿಳಿಯಲು ಸಜ್ಜಾಗಿ ನಿಂತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ಮೀನುಗಾರರೊಬ್ಬರು, ಇದೀಗ ಕಡಲು ಶಾಂತಗೊಂಡಿದೆ. ನಾಳೆಯಿಂದ ನಾಡದೋಣಿಯಲ್ಲಿ ಮೀನುಗಾರಿಕೆ ಆರಂಭಗೊಳ್ಳಲಿದೆ ಎಂದ ಅವರು, ಇನ್ನೊಂದು ಸಂತಸದ ವಿಚಾರವಿದೆ. ಕುಳಾಯಿಯಲ್ಲಿ ದಕ್ಕೆಗೆ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ. ಶೀಘ್ರದಲ್ಲೇ ಸರ್ಕಾರ ಮೀನುಗಾರಿಕಾ ದಕ್ಕೆ ನಿರ್ಮಿಸಿಕೊಡಲಿ ಎಂದು ಹೇಳಿದರು. ಸಾಂಪ್ರದಾಯಿಕ ಮೀನುಗಾರಿಕೆ ನಾಡದೋಣಿ ಸ್ಟಾರ್ಟ್ ಮಾಡ್ತದಲ್ಲ, ಪಕ್ಕ ಕಡಲು ಒಂತೆ ಉಂದಾದುಂಡು ಶಾಂತವಾದುಂಡು ಪಕ್ಕ ಎಲ್ಲರದು ಪಕ್ಕ ಎಂಕ್ಲ ಆರ್ಪಾರ್ಡು ಕಸ ಚಾಲ ಉಂಟು ಪಕ್ಕ ಕೊರೋನಾದ ಬಂದು ಎಂಕ್ಲೆ ಒಂದೇ ಮತ್ತು ಮಸ್ತ್ ತೊಂದರೆ ಅಂಡಿ ಸತಿ ಆರ್ಪಾಡದಲ್ಲೆಲ್ಲ ಕೊರೋನಾದ ಬಗ್ಗೆ ಮತ್ತು ಸ್ಟ್ರಿಕ್ಟ್ ಉಂಟು. ಎಲ್ಲರದು ಪಕ್ಕ ಹೆಂಗನ ಈ ಮೀನುಗಾರಿಕೆ ಎಂಕ್ಲೆ ಪ್ರಾರಂಭ ಉಂಟು. ಪಕ್ಕ ಕುಡಂಜಿ ವಿಷಯ ಅದಾದ ಬಂದಾಗ ಹೆಂಗನ ಕುಳಾಯಿಡು ಒಂಜಿ ಜಟ್ಟಿ ಆಪಿನ ಮುಂದುಂಡು ಅವು ಆಯ್ನಾತು ಬೇಗ ಆಯ್ನಾತು ಶೀಘ್ರವಾದ ಆತುಂಡ ಎಂಕ್ಲೆಗೆ ಒಂಜಿ ಮೀನುಗಾರರಿಗೆ ಭಾಳ ಎಡ್ಡೆತ್ತುಂಡು. ಮಳೆಗಾಲ ಆರಂಭವಾಗುವ ಸಮಯದಲ್ಲಿ ನಾಡದೋಣಿ ಮೀನುಗಾರಿಕೆ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿದೆ. ಈಗಲೂ ಅನೇಕ ಮಂದಿ ನಾಡದೋಣಿ ಮೀನುಗಾರಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ನಾಡದೋಣಿಯಲ್ಲಿ ತೆರಳಿ ಬೀಸುಬಲೆಯಲ್ಲಿ ಮೀನು ಹಿಡಿಯುವವರಲ್ಲದೆ ದಡದಲ್ಲಿದ್ದುಕೊಂಡೇ ಬೀಸುಬಲೆಯಲ್ಲಿ ಮೀನು ಹಿಡಿಯುವವರು ತುಂಬಾ ಮಂದಿ ಇದ್ದಾರೆ. ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬೇರೆ ಉದ್ಯೋಗಗಳ ಕೊರತೆ ಇರುವುದರಿಂದಲೂ ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡದೋಣಿ ಮೀನುಗಾರಿಕೆಯಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ನಾಡದೋಣಿ ಮೀನುಗಾರಿಕೆ ನಡೆಸುವವರಿಗೆ ಇತ್ತೀಚಿನ ದಿನಗಳಲ್ಲಿ ಮೀನುಗಳು ಲಭ್ಯವಾಗ್ತಾ ಇಲ್ಲ. ಕೆಲವೊಮ್ಮೆ ಉತ್ತಮ ಪ್ರಮಾಣದ ಮೀನು ಬೆಲೆ ಸಿಗ್ತದೆ, ಇನ್ನು ಕೆಲವೊಮ್ಮೆ ನಿರೀಕ್ಷಿಸಿದಷ್ಟು ಮೀನು ಸಿಗುವುದಿಲ್ಲ. ಮೀನು ಸಿಕ್ಕಿದ್ರೆ ಬೆಲೆಯೂ ಸಿಗುವುದಿಲ್ಲ. ನಾಡದೋಣಿಗೆ ಉತ್ತಮ ಪ್ರಮಾಣದಲ್ಲಿ ಮೀನು ದೊರೆತರೆ ಮೀನುಗಾರರ ಸಂಕಷ್ಟ ದೂರವಾಗಲಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.